ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಬೇಕ್ ಸ್ಟುಡಿಯೋ, ಡೈರಿ ಡೇ ಐಸ್ ಕ್ರೀಮ್, ಹಾಗೆಯೇ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸೊ ಇವತ್ತಿನ ಈ ಒಂದು ಸಂಚಿಕೆ ಸ್ಪೆಷಲ್. ಯಾಕೆ ಅಂತ ಹೇಳಿದರೆ, ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಎಲ್ಲ ಕಾಂಟಿನೆಂಟಲ್ ಡಿಶಸನ್ನು ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ ಇವತ್ತಿನ ನಮ್ಮ ಅತಿಥಿ ವಿನಯ ಅವರು. ಯಾವ ಎಲ್ಲ ಕಾಂಟಿನೆಂಟಲ್ ಡಿಶ್, ನಾನಂತೂ ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಸೊ ಪೇಪರ್ ಪೆನ್ ರೆಡಿ ಇದೆ ಅಲ್ಲ? ಸೊ ವಿಲ್ ಸ್ಟಾರ್ಟ್. ಸೊ ಮೊಟ್ಟ ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನಮ್ಗಿವತ್ತು ಕಾಂಟಿನೆಂಟಲ್ ಡಿಶ್ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೀರಿ. ಯಾವ ಇದು ಕಾಂಟಿನೆಂಟಲ್ ಡಿಶ್? ಮೊದಲಿಗೆ ನಾವು ಥಾಯ್ ಚಿಕನ್ ಕರಿ ಅಂತ ಹೇಳಿ ಡಿಶ್ ಮಾಡುವ. ಓಕೆ, ಸೊ ವಿಲ್ ಸ್ಟಾರ್ಟ್. ಫಸ್ಟ್ ಹೇಗೆ? ಮೊದಲಿಗೆ ಒಂದು ಬಾಣಲೆ ತಗೊಳ್ಳಿ. ಗ್ಯಾಸ್ ಆನ್ ಮಾಡಲಾ? ಗ್ಯಾಸ್ ಆನ್ ಮಾಡಿ. ಓಕೆ. ಏನು ಆಯಿಲ್ ಏನಾದರೂ ಹಾಕ್ಕೊಳ್ಬೇಕಾ ಹೇಗೆ? ಮೊದಲಿಗೆ 2 ಚಮಚೆ ಎಣ್ಣೆ ಹಾಕ್ಕೊಳ್ಬೇಕಾ? 2 ಚಮಚದಷ್ಟು ಎಣ್ಣೆ. ಸೊ ವಿನಯ್ ಅವರೇ, ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಯಾಕೆಂತ ಹೇಳಿದರೆ ಇದು ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್ ಆ್ಯಂಡ್ ವಿಟಾಮಿನ್ ಎ, ಡಿ, ಇ ಎನ್ರಿಚ್ಡ್ ಆಯಿಲ್ ಇದು. ಸೊ ಹಾಗಾಗಿ ಯಾವುದೇ ಏಜ್ನವ್ರಿಗೂ ಕೂಡ ನೀವು ಯಾವ ಡಿಶ್ ಕೂಡ ಮಾಡಿಕೊಟ್ರು ಒಳ್ಳೇದಾಗಿರುತ್ತೆ. ಕೊಲೆಸ್ಟ್ರಾಲ್ ಫ್ರೀ ಇದೆ ಅಲ್ವಾ? ಸೊ ಏಜ್ಡ್ ಅವ್ರಿಗೂ ಕೂಡ ನೀವು ಕೊಡ್ಬೋದು. ಸೊ ಸಾಕಾ? 2 ಚಮಚ ಹೇಳಿದ್ರೆ ಅಷ್ಟೇ ಹಾಕಿದ್ದೀನಿ. ಯಾಕಂದ್ರೆ ನೀವು ಹೆಲ್ತ್ ಕಾನ್ಶಿಯಸ್ ಆಗಿ ಹೇಳುವಾಗ ಎಣ್ಣೆ ಕೂಡ ಸ್ವಲ್ಪ ಕಡಿಮೆ ನೋಡ್ಕೊಂಡು ಹಾಕೊಳ್ಬೇಕು. ಮೊದಲಿಗೆ 1 ಟೇಬಲ್ ಸ್ಪೂನ್ ಅಷ್ಟು, 1 ದೊಡ್ಡ ಚಮಚ, 1-1.5 ಅಷ್ಟು ಧನಿಯಾ, ಕೊತ್ತಂಬರಿ ಬೀಜ. ಇದು ಸ್ವಲ್ಪ ಹುರಿಬೇಕು. ಫ್ಲೇಮ್ ಯಾವತ್ತು ಸಿಮ್ಮಲ್ಲಿ ಇರಬೇಕು. ಓಕೆ. ಅವಾಗ ಆ ಕೊತ್ತಂಬರಿ ಬೀಜದ ಪರಿಮಳವನ್ನು ಸೊ ಲೈಟಾಗಿ ಹುರ್ಕೊಂಡ್ರೆ ಸಾಕು. ಲೈಟಾಗಿ. ತುಂಬಾ ಈಸಿ ಇದೆ ಡಿಶ್. ಹೌದಾ? ನಂತರ ಒಂದು ಅರ್ಧ ಟೀ ಚಮಚದಷ್ಟು ಜೀರಿಗೆ, 4 ಕಾಳು ಮೆಣಸು, ಸ್ವಲ್ಪ ಹುರಿಲಿ. 1-2 ನಿಮಿಷ ಸಣ್ಣ ಉರಿಯಲ್ಲಿ ಹುರ್ಕೊಳ್ಳೋದು. ಸ್ಪೈಸಿ ಅಂದ್ರಿ ಕೆಂಪು ಮೆಣಸು, ಓಕೆ, 4 ನಿಮ್ಮ ಟೇಸ್ಟ್ಗೆ ಅನುಸಾರವಾಗಿ ಉರಿ ಸ್ವಲ್ಪ ಕಮ್ಮಿ ಮಾಡಿ. ಆಮೇಲೆ ಗ್ರೀನ್ ಚಿಲ್ಲೀಸ್, ಅದನ್ನು ಹುರ್ಕೊಳ್ಬೇಕು. ಸೊ ಐ ಲವ್ ಸ್ಪೈಸಿ ಫುಡ್. ಹೌದು. ಸೊ ರೆಡ್ ಚಿಲ್ಲಿ ಮತ್ತು ಗ್ರೀನ್ ಚಿಲ್ಲಿ. ಹೌದು. 4 ಎಸಳು ಬೆಳ್ಳುಳ್ಳಿ. ಆಮೇಲೆ ಟರ್ಮರಿಕ್ ಪೌಡರ್ ಯೂಸ್ ಮಾಡಬಹುದು, ಆದರೆ ಐ ಪ್ರಿಫರ್ ಫ್ರೆಶ್ ಟರ್ಮರಿಕ್ ಫಾರ್ ಥಾಯ್. ಇದು ಅರಿಶಿನ, ಫ್ರೆಶ್ ಅರಿಶಿನ, ಹೆಲ್ದಿಯರ್. ವೆರಿ ನೈಸ್. ಅಗೇನ್ ಫ್ರೆಶ್ ಜಿಂಜರ್. ಇದಾದ ನಂತರ ಸಣ್ಣ ನೀರುಳ್ಳಿ, ಸಾಂಬಾರ್ ಈರುಳ್ಳಿ. ಇದು ಚೆನ್ನಾಗಿ ಹುರಿಬೇಕು. ಇದು ಚೆನ್ನಾಗಿ ಆಗಿದೆ, ಹುರಿದಾಯ್ತು. ಈಗ ಲೆಮನ್ ಗ್ರಾಸ್. ಆಕ್ಚುಲಿ ನಾವು ಇಲ್ಲಿ ಬೇಸೊಪ್ಪನ್ನು ಹೆಚ್ಚಾಗಿ ಉಪಯೋಗಿಸ್ತೇವೆ. ಹಾಗೆ ಥಾಯ್ ಡಿಶಸ್ ಅವರು ಎಲ್ಲ ಮನೆಗಳಲ್ಲಿ ಲೆಮನ್ ಗ್ರಾಸ್ ಇರುತ್ತದೆ. ಆ ನಂತರ
ಕೊತ್ತಂಬರಿ ಸೊಪ್ಪು. ಇದು ಕೊತ್ತಂಬರಿ ಸೊಪ್ಪು ಹಾಕುವಾಗ ಅದರ ಬೇರನ್ನು ಸಹ ಚೆನ್ನಾಗಿ ತೊಳೆದುಕೊಂಡು ಹಾಕಿದರೆ ಅದರದ್ದು ಒಂದು ಡಿಫ್ರೆಂಟ್ ಫ್ಲೇವರ್ ಬರುತ್ತೆ. ಓ ಹಾಗಾಗಿ ಅದನ್ನು ಕೂಡ ಚೆನ್ನಾಗಿ ತೊಳೆದು ಸೊ ಅದರ ಬೇರ್ ಕೂಡ ಯೂಸ್ ಆಗುತ್ತೆ. ಇದಾದ ನಂತರ ಲೆಮನ್ ಲೀಫ್, ಲಿಂಬೆಯ ಎಲೆ, ಅದನ್ನು ಕೂಡ ಕಹಿ ಬರಲ್ವಾ? ಇಲ್ಲ, ಏನು ಕಹಿ ಬರಲ್ಲ, ಹುಳಿ ಅಂಶ ಇರುತ್ತೆ. ಹೌದು. ಆಮೇಲೆ ನನಗೆ ಗ್ರೇಟರ್ ಕೊಡಿ. ಲೆಮನ್ ಲೀಫ್ ಒಂದು ವೇಳೆ ಅವೈಲೇಬಲ್ ಇಲ್ಲದ್ರೆ ಇವನ್ ಲೆಮನ್ ಸ್ಕಿನ್ ರಿಂಡ್ ಆರ್ ಜಸ್ಟ್ ಅದು ಕೂಡ ಹೀಗೆ ಮಾಡಿ ಹಾಕಿದೆ. ತುಂಬಾ ಅಲ್ಲ, ಜಸ್ಟ್ ಸ್ವಲ್ಪ. ಒನ್. ಆಕ್ಚುಲಿ ಇದು ಎಷ್ಟು ಟೇಸ್ಟ್ ಕೊಡುತ್ತೆ ಅಂತ ಹೇಳಿದ್ರೆ, ಲೈಮ್ ಜ್ಯೂಸ್ ನಾವು ಹಾಕೊಂಡ್ರು ಕೂಡ ಹಾಗೆ ಏನೇ ನಾವು ಫ್ರೈ ಮಾಡ್ಕೊಂಡ್ರು ಅದರ ಒಂದು ಲೆಮನ್ ರಿಂಡ್ ಹಾಕಿದ್ರೆ ಅದರ ಒಂದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಐ ಲವ್ ದ ಟೇಸ್ಟ್ ಆಫ್ ದಿಸ್ ಲೆಮನ್ ರಿಂಡ್. ಆಕ್ಚುಲಿ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಕಹಿ ಬರುತ್ತೆ. ಇದೆಲ್ಲ ಹುರಿದಾದ ನಂತರ ಸ್ವಲ್ಪ ತಣಿಸಿ ಆಮೇಲೆ ಗ್ರೈಂಡ್, ಅದರ ನಂತರ ಗ್ರೈಂಡ್ ಮಾಡ್ಕೊಳ್ಳೋದು. ಓಕೆ, ಇದನ್ನು ಪೇಸ್ಟ್ ಮಾಡೋಣ ಮಿಕ್ಸಿಗೆ ಹಾಕಿ. ನೀರೇನಾದ್ರೂ ಹಾಕ್ಬೇಕಾ ಇದಕ್ಕೆ? ಸ್ವಲ್ಪ ನೀರು ಹಾಕಬೇಕು. ಇದು ಪೇಸ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು, ತುಂಬಾ ತೆಳ್ಳಗೆ ಆಗಬಾರ್ದು. ಎಷ್ಟು ಹಾಕೊಳ್ಬೇಕು ನೋಡಿ. ಸ್ವಲ್ಪ ನೀರು ಹಾಕಿ ನೋಡುವ, ಮತ್ತೆ ಬೇಕಾದರೆ ಸಾಕು. ಈಗ ಮತ್ತೊಮ್ಮೆ ಗ್ಯಾಸ್ ಆನ್ ಮಾಡ್ಕೊಳ್ಳೋದಾ? ಬಾಣಲೆ ಬಿಸಿ ಆದ ನಂತರ 4 ಚಮಚ ಎಣ್ಣೆ ಹಾಕ್ಲಾ? ಎಣ್ಣೆ ಈಗ ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕು. ನೋಡ್ಕೊಳ್ಳಿ, ಸಾಕಾ? ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅಲ್ವಾ, ಸ್ವಲ್ಪ ಜಾಸ್ತಿ ಯೂಸ್ ಮಾಡಬಹುದು, ಹಾಕೊಳ್ಬಹುದು. ಎಣ್ಣೆ ಬಿಸಿ ಆಗಿದೆ. ಈ ಮಸಾಲೆ ಸ್ಮೂತ್ ಪೇಸ್ಟ್ ಆಗಬೇಕು. ಇದೆ ಕ್ಲೀನ್ ದ ಜಾರ್. ಲೋ ಫ್ಲೇಮಲ್ಲಿ ಒಂದು 5 to 10 minutes ಕುಕ್ ಆಗಬೇಕು. ಈಗ ಮಸಾಲೆ ನೋಡಿ ಸೈಡ್ ಬಾಣಲೆಯಲ್ಲಿ ಸೈಡ್ಸ್ ಬಿಡ್ತಾ ಇದೆಯಲ್ಲ, ಅಂದ್ರೆ ಆಯಿಲ್ ಬಿಟ್ಕೊಳ್ಬೇಕು. ಹೌದು. ಆ ನಂತರ ಇದು ಚಿಕನ್ ಒಂದು 250 ಗ್ರಾಮ್ ಬೋನ್ಲೆಸ್ ಆಗಬೇಕಾ? ಬೋನ್ಲೆಸ್, ಬೋನ್ ಇದ್ರೂ ಪರವಾಗಿಲ್ಲ. ಚೆನ್ನಾಗಿ ತೊಳೆದು ಉಪ್ಪು ಮತ್ತೆ ಲಿಂಬೆ ಹಾಕಿ ಒಂದು 20 minutes ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಬೇಕು. ಜಾಸ್ತಿ ಇಟ್ಟರೆ ಒಳ್ಳೇದು. 20 minutes ಅದನ್ನು ಹಾಕಿ. ಸೊ ಇದಕ್ಕೆ ನೀವೀಗ ಉಪ್ಪು ಮತ್ತೆ ನಿಂಬೆ ರಸ ಹಾಕಿಟ್ಟಿದ್ದೀರಿ? ಹೌದು. ಮಸಾಲೆಗಳು ಸರಿಯಾಗಿ ತಾಗಿದ ನಂತರ ಒಂದು ಕುದಿ ಬಂದ ಮೇಲೆ ಗ್ಯಾಸನ್ನು ಸಣ್ಣ ಉರಿಯಲ್ಲಿ ಇಟ್ಟು ಚಿಕನ್ ಕುಕ್ ಆಗುವ ತನಕ, ಅದನ್ನು ಬೇಯುವ ತನಕ ಬೇಯಿಸ್ಕೊಳ್ಬೇಕು. ಮೇನ್ ಇಂಗ್ರೀಡಿಯೆಂಟ್ ಉಪ್ಪು ಹಾಕಲಿಲ್ಲ. ಉಪ್ಪನ್ನು ನೋಡಿಕೊಂಡು ಹಾಕಬೇಕು. ಓನ್ಲಿ ಮಸಾಲೆಗೆ ಉಪ್ಪು, ಯಾಕಂದ್ರೆ ಚಿಕನ್ಗೆ ಆಲ್ರೆಡಿ ಹಾಕಿದ್ದೇವೆ. ಆಯಿತು. ಉರಿಯನ್ನು ಕಡಿಮೆ ಮಾಡಿ ಮುಚ್ಚಿ ಒಂದು 5-10 ನಿಮಿಷ ಹಾಗೆ ಸಣ್ಣ ಉರಿಯಲ್ಲೇ ಬೇಯಬೇಕು. ಚಿಕನ್ ಬೆಂದಿದೆಯಾ ಅಂತ. ಬೆಂದಿದೆ. ಹೀಗೆ ಇದರದ್ದು ಫ್ಲೆಶ್ ಹೀಗೆ ಸಾಫ್ಟ್ ಆಗಿದೆ ಅಂದರೆ ಬೆಂದಿದೆ ಅಂತ ಗೊತ್ತಾಗ್ತಾ ಇದೆ ನೋಡ್ತಾ ಇರುವಾಗಲೇ. ಯಾಕೆಂತ ಹೇಳಿದ್ರೆ ತೀರಾ ಬೆಂದರೂ ಕೂಡ ಒಂಥರ ರಬ್ಬರ್ ಥರ ಆಗುತ್ತೆ. ಸಾಫ್ಟ್ ಟೆಂಡರ್ ಆಗಿದ್ರೆ ಬೆಟರ್. ಫೈನಲಿ ಥಿಕ್ ಕೋಕೋನಟ್ ಮಿಲ್ಕ್, ತೆಂಗಿನ ರಸ, ದಪ್ಪ ತೆಂಗಿನ ರಸವನ್ನು ಇದಕ್ಕೆ ಹಾಕೊಳ್ಳೋದು. ಮಂಗಳೂರಿನವರು
ತೆಂಗಿನಕಾಯಿಯನ್ನು ಯೂಸ್ ಮಾಡ್ತೇವೆ. ಇಲ್ದಿದ್ರೆ ತೆಂಗಿನ ಹಾಲನ್ನು ಕೂಡ ಹಾಕ್ತೇವೆ. ನಿಮಗೆ ಎಷ್ಟು ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕು ಅದರ ಮೇಲೆ ಡಿಪೆಂಡ್ ಆಗಿ ನೀವು ತೆಂಗಿನ ರಸವನ್ನು ಆ್ಯಡ್ ಮಾಡಿ. 1 ಕಪ್ ಸಾಕಾಗ್ತದೆ. ಕ್ಲೋಸ್ ದ ಲಿಡ್. ಪುನಃ ಒಂದು ಕುದಿ ಬರಬೇಕು. ಕುದಿ ಬಂದು ಒಂದು 2-3 ನಿಮಿಷ ಸಣ್ಣ ಉರಿಯಲ್ಲಿ ಕುದಿಸ್ಕೊಳ್ಬೇಕು. ಹಾಗೆ ಬಹು ಬೇಗನೆ ಆಗುವಂಥದ್ದು ಥಾಯ್ ಚಿಕನ್ ಕರಿ. ಎಸ್, ಒಂದು ಕುದಿ ಬಂದರೆ ಆಯ್ತು. ಈಗ ಈಗ ಕುದಿ ಬಂದಿರಬಹುದು. ಒಳ್ಳೆ ಕುದಿ ಬರ್ತಾ ಇದೆ. ಇದು ಆಗಿದೆ. ಆದ ನಂತರ ಉರಿಯನ್ನು ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಲಿಂಬೆಯ ರಸ, ಆಮೇಲೆ ಅದು ಲೆಮನ್ ಫ್ಲೇವರ್, ಆಮೇಲೆ ಜಸ್ಟ್ ಒಂದು ಸ್ವಲ್ಪ ಜೆಸ್ಟ್ ಮೇಲಿಂದ ಅದು ಸಿಪ್ಪೆ ಹೀಗೆ ಕ್ರಿಯೇಟ್ ಮಾಡಿ ಥಾಯ್ ಚಿಕನ್ ಕರಿ ರೆಡಿ ಇದೆ. ಓ ಶಾ, ನಾನಂತೂ ಕಾಯ್ತಾ ಇದ್ದೀನಿ ಹೇಗೆ ಬರುತ್ತೆ ಟೇಸ್ಟ್. ಬಿಕಾಸ್ ನೋಡೋದಕ್ಕಂತೂ ಸಿಮಿಲರ್ ಆಗಿದೆ ನಮ್ಮ ಚಿಕನ್ ಗ್ರೇವಿ ಹಾಗೆ. ಟೇಸ್ಟಲ್ಲಿ ಖಂಡಿತವಾಗ್ಲೂ ಡಿಫರ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಹಾಕಿರುವಂಥ ಇಂಗ್ರೀಡಿಯೆಂಟ್ ಸ್ವಲ್ಪ ಡಿಫ್ರೆಂಟ್ ಇದು. ನೀವು ಯಾವತ್ತಾದರೂ ಥಾಯ್ ಚಿಕನ್ ಕರಿ ಟೇಸ್ಟ್ ಮಾಡಿದ್ದೀರಾ? ಇಲ್ಲ, ನಾನು ಟ್ರೈ ಮಾಡಿದ್ದೀನಿ ಕುಕ್ ಮಾಡೋದಕ್ಕೆ. ಬಟ್ ಡಿಫ್ರೆಂಟ್ ಆಗಿದೆ. ಸೊ ರೆಸಿಪಿ ಇದು ಡಿಫ್ರೆಂಟ್ ಆಗಿದೆ. ಸೊ ಟೇಸ್ಟ್ ಹೇಗಿದೆ ನಾನಂತೂ ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಅರೋಮ್ಯಾಟಿಕ್. ಲೆಟ್ ಮೀ ಟ್ರೈ. ಸೊ ನಾನು ಒಬ್ಬಳೇ ಟೇಸ್ಟ್ ನೋಡ್ತೀನಿ ಈಗ. ಸೊ ಚಿಕನ್ ಟೆಂಡರ್ ಆಗಿ ಕುಕ್ ಆಗಿದೆ. ಸೊ ನನಗೆ ಇಷ್ಟು ಈ ರೀತಿಯಾಗಿ ಕುಕ್ ಆದರೆ ಐ ಲವ್ ಇಟ್. ಸ್ವಲ್ಪ ಜ್ಯೂಸಿ ಆಗಿರಬೇಕು, ಸುತ್ತಿ ಸಾಫ್ಟ್ ಆ್ಯಂಡ್ ಜ್ಯೂಸಿ ಆಗಿರಬೇಕು. ಸೊ ಅದು ಪರ್ಫೆಕ್ಟ್ ಕುಕ್ಕಿಂಗ್ ಅಂತ ಹೇಳಿ ಅರ್ಥ. ಥಾಯ್ ಫ್ಲೇವರ್ಸ್ ಸೂಪರ್ಬ್, ಆಸಮ್, ಮೈಂಡ್ ಬ್ಲೋಯಿಂಗ್. ಸೊ ಹತ್ರ ನಮ್ಮ ಚಿಕನ್ ಗ್ರೇವಿ ಆಗಿ, ಬಟ್ ಆ ಒಂದು ಏನೋ ಒಂದು ಟೇಸ್ಟ್ ಡಿಫರ್ ಇದೆ. ಇಂಗ್ರೀಡಿಯೆಂಟ್ ಇಂದ ಅದು ಡಿಫ್ರೆಂಟ್ ಆಗಿರುತ್ತೆ. ತುಂಬಾ ಚೆನ್ನಾಗಿದೆ. ವೆರಿ ಟೇಸ್ಟಿ. ಐ ಲವ್ಡ್ ಇಟ್. ಥ್ಯಾಂಕ್ ಯು ವೆರಿ ಮಚ್. ಸೂಪರ್, ಆಸಮ್, ಮೈಂಡ್ ಬ್ಲೋಯಿಂಗ್. ಸೊ ಚಿಕನ್ ಗ್ರೇವಿ ನಮ್ಮ ಇಂಡಿಯನ್ದು ಅಂತ ಅಂದ್ಕೊಳ್ತೀವಿ. ಇಲ್ಲ, ಇದು ಥಾಯ್ ಚಿಕನ್ ಕರಿ ಇದು. ಸೊ ತುಂಬ ಚೆನ್ನಾಗಿದೆ. ವೆರಿ ಟೇಸ್ಟಿ. ಸೊ ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಲೇಬೇಕು. ತುಂಬ ಸುಲಭವಾಗಿದೆ, ನಮ್ಮಲ್ಲೇ ಸಿಗುವಂಥ ಇಂಗ್ರೀಡಿಯೆಂಟ್ಸ್. ಸೊ ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಥಾಯ್ ಚಿಕನ್ ಕರಿ ತಯಾರಿಸೋ ವಿಧಾನ. ಮೊದಲು ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಧನಿಯಾ, ಜೀರಿಗೆ, ಕರಿಮೆಣಸನ್ನು ಹುರಿದು ಒಣಮೆಣಸು, ಹಸಿಮೆಣಸು, ಬೆಳ್ಳುಳ್ಳಿ, ಅರಿಶಿನ ಕೋಡು, ಶುಂಠಿ, ಸಾಂಬಾರ್ ಈರುಳ್ಳಿಯನ್ನು ಒಂದಾದ ಮೇಲೊಂದು ಹಾಕಿ ಹುರಿಯಿರಿ. ಆನಂತರ ಲೆಮನ್ ಗ್ರಾಸ್, ಕೊತ್ತಂಬರಿ ಸೊಪ್ಪು, ಲಿಂಬೆಯ ಎಲೆ, ನಿಂಬೆಹಣ್ಣಿನ ಸಿಪ್ಪೆಯ ತುರಿಯನ್ನು ಸೇರಿಸಿ ಹುರಿಯಿರಿ. ತಣ್ಣಗಾದ ನಂತರ ನೀರನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಆನಂತರ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ರುಬ್ಬಿದ ಮಸಾಲೆ, ಸ್ವಲ್ಪ ನೀರನ್ನು ಹಾಕಿ ಹುರಿದು ಹಸಿ ವಾಸನೆ ಹೋಗೋವರೆಗೂ ಕುದಿಸಿ. ಕುದಿ ಬಂದ ಬಳಿಕ ನಿಂಬೆ ರಸ ಹಾಗೂ ಉಪ್ಪು ಬೆರೆಸಿದ ಕೋಳಿ ಮಾಂಸವನ್ನು ಮಸಾಲೆಗೆ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಸಣ್ಣ ಉರಿಯಲ್ಲಿ ಬೇಯಿಸಿ. ಕೊನೆಯಲ್ಲಿ ಗಟ್ಟಿ ತೆಂಗಿನ ಹಾಲನ್ನು ಹಾಕಿ ಕುದಿಸಿಕೊಳ್ಳಿ. ಆ ಬಳಿಕ ಬೆಂಕಿ ಆರಿಸಿ ನಿಂಬೆಯ ರಸ ಹಾಗೂ ನಿಂಬೆಹಣ್ಣಿನ ಸಿಪ್ಪೆಯ ತುರಿ ಸೇರಿಸಿ ಸರ್ವ್ ಮಾಡಿಕೊಳ್ಳಿ. ಈಗ ರುಚಿಕರವಾದ ಥಾಯ್ ಚಿಕನ್ ಕರಿ ಸವಿಯಲು ಬಲು ರುಚಿ. ಎಸ್, ಯಮಿ ಟೇಸ್ಟಿ ಟೇಸ್ಟಿ ಥಾಯ್ ಚಿಕನ್ ಕರಿ ಸೂಪರ್ ಆಗಿತ್ತು. ಎಸ್, ನೆಕ್ಸ್ಟ್ ಕೂಡ ಥಾಯ್ ಡಿಶ್ ಹೇಳ್ಕೊಡ್ತೀನಿ ಅಂತ ಹೇಳಿದರೆ ಪಾಸ್ತಾ ಅಂತ ಹೇಳಿದಾಗಿತ್ತು. ಅವರೆಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇರಲಿ. ಅಷ್ಟೊತ್ತು ನೀವು ತಗೊಳ್ಳಿ ಸಣ್ಣ ಬ್ರೇಕ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವಿರಾಮದ ನಂತರ ಮತ್ತೊಮ್ಮೆ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಪೋಸ್ಟ್ಮ್ಯಾನ್ ತೂರ್ದಾಲ್ ಬೇಕ್ ಸ್ಟುಡಿಯೋ, ಡೈರಿ ಡೇ ಐಸ್ ಕ್ರೀಮ್, ಹಾಗೆಯೇ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸೊ ಈಗ ಯಾವ ಥಾಯ್ ಡಿಶ್ ಬನ್ನಿ ಕೇಳೋಣ. ಎಸ್, ಇವಾಗ ಪಾಸ್ತಾ ಮಾಡ್ತಾ ಇದ್ದೀನಿ. ಬದನೆಕಾಯಿ ಏನು ಯೂಸ್ ಮಾಡಿ ಪಾಸ್ತಾ ಯಾವತ್ತಾದ್ರೂ ಮಾಡಿದೀರಾ? ಬದನೆಕಾಯಿ ಅಂದ್ರೇನೆ ಆಗಲ್ಲ ಫಸ್ಟ್ ಆಫ್ ಆಲ್. ಹಾಗಾಗಿ ಬದನೆಕಾಯಿ ಯೂಸ್ ಮಾಡ್ಕೊಂಡು ಮಾಡಿಲ್ಲ. ಇದು ಬದನೆಕಾಯಿ ಯೂಸ್ ಮಾಡಿಯಾ? ಹೌದು. ಹೇಗಿದೆ ನೋಡುವ. ಇವಾಗ ಬದನೆಕಾಯಿ ತಿನ್ಲಿಕ್ಕೆ ಆಗ್ತದ ನೋಡಿ. ಪಾಸ್ತಾ, ಬಾಯ್ಲ್ಡ್ ಪಾಸ್ತಾ. ನಾನು ಪಾಸ್ತಾವನ್ನು ಬಾಯ್ಲ್ ಮಾಡಿದ್ದೇನೆ. ನೀರು ಬೇಕಾದಷ್ಟು ಇಟ್ಟು 1 ಟೇಬಲ್ ಸ್ಪೂನ್ ಆಯಿಲ್, ಸಾಲ್ಟ್ ಹಾಕಿ ಪಾಸ್ತಾವನ್ನು ಬಾಯ್ಲ್ ಮಾಡಿ ಡ್ರೈನ್ ಮಾಡಿದ್ದೇನೆ. ಆಮೇಲೆ ಬದನೆಕಾಯಿಯನ್ನು ರೋಸ್ಟ್ ಮಾಡಿದ್ದೇನೆ. ರೋಸ್ಟ್ ಮಾಡಿ ಹೀಗೆ ಸಿಪ್ಪೆಯನ್ನು ತೆಗೆದು ತಂದಿದ್ದೇನೆ. ಸೊ ಫುಲ್ ರೋಸ್ಟ್ ಮಾಡಿ ಅದರ ಸಿಪ್ಪೆ ತೆಗೆದು ಈ ತರ ನಾವು ಬೆಂಗನ್ಕ ಬರ್ತಾ ಮಾಡ್ತೇವಲ್ಲ, ಆ ರೀತಿಯಾಗಿ. ಓಕೆ, ಹಾಗೆ ಈಗ ಶುರು ಮಾಡುವ. ಗ್ಯಾಸ್ ಅನ್ನು ಆನ್ ಮಾಡಿ. ಓಕೆ, ಸೊ ಈ ಪ್ರಿಪರೇಷನ್ ಫಸ್ಟ್ಗೆ ಬೇಕು. ಪ್ರಿಪರೇಷನ್ ರೆಡಿ ಇದ್ರೆ ಈಸಿ ಆಗುತ್ತೆ. 2 ಮಿನಿಟ್ಸ್ ಅಲ್ಲಿ ಪಾಸ್ತಾ ಈಸ್ ರೆಡಿ. ಓಹ್ ವಾವ್. ಆಯಿಲ್ ಹಾಕ್ಬೇಕಾ? ಆಯಿಲ್ ಹಾಕಬೇಕು ಪಾಸ್ತಾ. ಸೊ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕಾ? ಸಾಕಾಗ್ಬೋದು. ಓಕೆ, ಮೊದಲಿಗೆ ಮೀಡಿಯಂ, ತುಂಬ ಬಿಸಿ ಆಗಬೇಕಂತ ಇಲ್ಲ, ಮೀಡಿಯಂ ಉರಿಯಲ್ಲಿ ಇಡುವ. ಓಕೆ, ಮೊದಲಿಗೆ ಜಸ್ಟ್ 2 ಪಿಂಚ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಮೈಲ್ಡ್ ಪಾಸ್ತಾ ಯಾವಾಗಲೂ ಮೈಲ್ಡ್ ಆಗಿರುತ್ತೆ. ಹೌದು. ಚಾಪ್ಡ್ ಅಗೇನ್ ಫೈನ್ಲಿ ಚಾಪ್ಡ್ ಗಾರ್ಲಿಕ್. ಆಕ್ಚುಲಿ ನೋಡಿ ಇಷ್ಟೇ ಸ್ವಲ್ಪ. ಒಂದು ತವಾ ಇಡಿ. ಜಸ್ಟ್ ಸ್ವಲ್ಪ ಪೆಪ್ಪರ್ ಪೌಡರ್ ಮಾಡುವ. ಪೆಪ್ಪರ್ ಇದನ್ನ ಫ್ರೈ ಮಾಡ್ಕೊಳ್ಬೇಕಾ? ರೋಸ್ಟ್ ಮಾಡಿ ಮಿಕ್ಸಿಯಲ್ಲಿ ಪೌಡರ್, ಫ್ರೆಶ್ ಪೆಪ್ಪರ್ ಪೌಡರ್ ಯೂಸ್ ಮಾಡಿದ್ರೆ ಅದರ ಅರೋಮಾ ಇನ್ನೂ ಚೆನ್ನಾಗಿರುತ್ತೆ. ಓಕೆ, ಸೊ ಇದನ್ನ ಸ್ವಲ್ಪ ಫ್ರೈ ಮಾಡಿ ಪೆಪ್ಪರ್ ರೋಸ್ಟ್ ಮಾಡ್ತಾ ಇರಿ. ಜಸ್ಟ್ ಮೈಲ್ಡ್. ಓಕೆ, ರೋಸ್ಟ್ ಮಾಡಿದ್ರೆ ಪುಡಿನೂ ಬೇಗ ಆಗ್ತದೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್, ಫೈನ್ಲಿ ಚಾಪ್ ಗಾರ್ಲಿಕ್ ಆದ ನಂತರ ಜಸ್ಟ್ ಅ ಟೀ ಸ್ಪೂನ್ ಆಫ್ ಫೈನ್ಲಿ ಚಾಪ್ ಆನಿಯನ್ಸ್, ನೀರುಳ್ಳಿ. ನೀರುಳ್ಳಿ ಆದ ನಂತರ ಸಾಕು, ಪುಡಿ ಮಾಡಿ. ನೀರುಳ್ಳಿ ಆದ ನಂತರ ಫೈನ್ಲಿ ಚಾಪ್ ಟೊಮ್ಯಾಟೊ. ಕೋರ್ಸ್ಲಿ ಗ್ರೌಂಡ್ ಆಗಬೇಕಾ ಹೇಗೆ? ಕೋರ್ಸ್ಲಿ ಗ್ರೌಂಡ್ ಆದರೆ ಒಳ್ಳೆದಿರ್ತದೆ. ಇದಾದ ನಂತರ ರೋಸ್ಟ್ ಮಾಡಿ ಇಟ್ಟ ಸ್ಮ್ಯಾಶ್ ಮಾಡಿದ ಬದನೆಕಾಯಿ ಹಾಕ್ತಾ ಇದ್ದೇನೆ. ಸೊ ಈಗ ಬದನೆಕಾಯಿ ಹಾಕಿದಿರಲ್ಲ, ಬದನೆಕಾಯಿ ಬದಲು ಬೇರೆ ಹಾಕ್ಬೋದಾ? ಆಕ್ಚುಲಿ ನಾನು ಟ್ರೈ ಮಾಡಲಿಲ್ಲ, ಮಾಡಬಹುದು ಕಾಣ್ತದೆ. ಪೊಟ್ಯಾಟೋಸ್, ಸ್ಮ್ಯಾಶ್ ಪೊಟ್ಯಾಟೋಸ್ ಫೈನ್, ಓಕೆ, ಮ್ಯಾನೇಜಬಲ್. ಇದು ಗೊತ್ತಿಲ್ಲ. ಯೂನಿವರ್ಸಲ್ ಇಂಗ್ರೀಡಿಯೆಂಟ್ ಸಾಲ್ಟ್, ಸ್ವಲ್ಪ ಉಪ್ಪು. ಯೂಶಲಿ ಪಾಸ್ತಾಗೆ ಜಾಸ್ತಿ ಉಪ್ಪು ಬೇಕಾಗುವುದಿಲ್ಲ. ಇದಾದ ನಂತರ ಪಾಸ್ತಾ ಆ್ಯಡ್ ಮಾಡುವ. ಲಿಟಲ್ ಬೈ ಲಿಟಲ್. ಇದಾದ ನಂತರ ಸ್ವಲ್ಪ ಹರ್ಬ್ಸ್, ಮಿಕ್ಸ್ಡ್ ಹರ್ಬ್ಸ್, ನಿಮ್ಮ ಚಾಯ್ಸ್ ಇದು ಹರ್ಬ್ಸ್ ಅನ್ನು ನೀವು ಹಾಕ್ಬೋದು. ಥೈಮ್, ರೋಸ್ಮೇರಿ, ಆರಿಗ್ಯಾನೋ. ಸೊ ಮಿಕ್ಸ್ ಹರ್ಬ್ಸ್ ಪೌಡರ್ ಸಿಗುತ್ತೆ, ಅದನ್ನೇ ಹಾಕೊಂಡ್ರೆ ಬೆಟರ್. ಬಟ್ ಐ ಪ್ರಿಫರ್ ಆರಿಗ್ಯಾನೋ. It gives a bit of tangy taste. Yeah. Freshly prepared pepper powder, ಕಾಳು ಮೆಣಸಿನ ಹುಡಿ. ಫೈನಲಿ ಫ್ರೆಶ್ ಕ್ರೀಮ್, ಡಬಲ್ ಕ್ರೀಮ್. ಇದೆಲ್ಲ ಮಾರ್ಕೆಟ್ಸ್ಗಳಲ್ಲಿ ಸಿಗ್ತದೆ. ಮಾರ್ಕೆಟಲ್ಲಿ ಸಿಗುತ್ತಾ? ಈಸಿಲಿ ಅವೈಲೇಬಲ್. ಆ್ಯಕ್ಚುಲಿ ಇದೆಲ್ಲ ಮಾಡಬೇಕು ಅಂದರೆ ಈಗ ಕಷ್ಟನೇ ಬರಬೇಕು ಅಂತ ಇಲ್ಲ, ಎಲ್ಲ ಸಿಗುತ್ತೆ. ನಿಮ್ಮ ಕನ್ಸಿಸ್ಟೆನ್ಸಿ ನಿಮಗೆ ಹೇಗೆ ಬೇಕು ಹಾಗೆ ಕ್ರೀಮನ್ನು ಆ್ಯಡ್ ಮಾಡಿಕೊಳ್ಳಿ. ನನಗೆ 1 ಕಪ್ ಸಾಕು ಅನಿಸ್ತದೆ. ಆಲ್ಮೋಸ್ಟ್ ಡನ್. ಜಸ್ಟ್
ಸರ್ವಿಂಗ್. ಓಕೆ, ಬಹಳ ಸುಲಭ, ಪ್ರಿಪ್ರೇಷನ್ ಇದ್ದರೆ ಏನು ಕೆಲಸ. ಬರೀ ಬದನೆಕಾಯಿ ಒಂದು ಬೇಯಿಸ್ಕೊಳ್ಳುವಂಥದ್ದು ಮತ್ತೆ ಪಾಸ್ತಾ ಇದನ್ನೊಂದು ಒಟ್ಟೊಟ್ಟಿಗೆ ಬೇಯಿಸ್ಕೊಂಡ್ರು ಆಗೋಗುತ್ತೆ. ಆ ಕಡೆ ಒಂದು ಹಾಕಿದ ನಂತರ ಜಾಸ್ತಿ ಕುಕ್ ಆಗಬಾರ್ದು. ಫ್ಲೇಮನ್ನು ಆಫ್ ಮಾಡ್ಬೋದು. ಓಕೆ, ಸರ್ವಿಂಗ್ ಮಾಡುವಾಗ ಗ್ರೇಟೆಡ್ ಚೀಸ್. ಸೊ ಚೀಸ್ ಹಾಕೊಳ್ತಾ ಇದ್ರಿ. ಆ್ಯಂಡ್ ಪಾಸ್ತಾಗೆ ಹೆಚ್ಚಾಗಿ ಚೀಸ್ ಇಲ್ಲದಿದ್ರೆ ಪಾಸ್ತಾ ಅದು ಕಂಪ್ಲೀಟ್ ಆಗೋದಿಲ್ಲ. ಇಲ್ಲ, ಹೌದು. ಓಕೆ, ಗ್ರೇಟೆಡ್ ಚೀಸ್, ಸ್ವಲ್ಪ ಹರ್ಬ್ಸ್, ಮಿಕ್ಸ್ಡ್ ಹರ್ಬ್ಸ್. ನಮಗೆ ಕೈ ಯೂಸ್ ಮಾಡಿದರೆ ಸ್ವಲ್ಪ ಫ್ರೀ ಅನಿಸೋದು. ಕರೆಕ್ಟಾಗಿ ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ. ಹೌದು. ಮತ್ತೆ ಚಿಲ್ಲಿ ಫ್ಲೇಕ್ಸ್ ನಿಮಗೆ ಹೇಗೆ ಬೇಕು ಯು ಕ್ಯಾನ್ ಆ್ಯಡ್. ನಿಮ್ಮ ಸ್ಪೈಸಿನ ಹಾಗೆ ಯು ಕ್ಯಾನ್ ಆ್ಯಡ್ ಚಿಲ್ಲಿ ಫ್ಲೇಕ್ಸ್. ಸೊ ರೆಡಿ ಟು ಸರ್ವ್. ಯಾ, ಐ ಆಮ್ ವೇಟಿಂಗ್. ಬಟ್ ಒಂದೇ ಒಂದು ನನಗೆ ಡಿಸ್ಅಡ್ವಾಂಟೇಜ್ ಅಥವಾ ನನಗೆ ಸ್ವಲ್ಪ ಬೇಜಾರಾಗಿದ್ದು ಅಂದರೆ ಬ್ಯಾಂಗನ್. ನೋಡುವ, ಮತ್ತೊಮ್ಮೆ ಮಾಡಿ ಕೊಡಿ ಅಂತ ಹೇಳಬಹುದು. ನೋಡೋಣ ಹೇಗಿರುತ್ತೆ. ಸೊ ಅಷ್ಟೆಲ್ಲ ಹೇಳ್ತಾ ಇದ್ದೀರಿ, ಲೆಟ್ ಮೀ ಟ್ರೈ. ಲಾಟ್ಸ್ ಆಫ್ ಚೀಸ್ ಫಾರ್ ಯು. ತುಂಬ ಚೀಸು. ಸರ್ವ್ ಮಾಡುವಾಗ ಚೆರಿ ಟೊಮೆಟೊಸ್ ಇಂದ ಗಾರ್ನಿಷ್ ಮಾಡಿ. ಓಕೆ, ಸ್ವಲ್ಪ ಪೆಪ್ಪರ್ ಪೌಡರ್, ಚಿಲ್ಲಿ ಫ್ಲೇಕ್ಸ್. ಚಿಲ್ಲಿ ಫ್ಲೇಕ್ಸ್ ಯು ಕ್ಯಾನ್ ಆ್ಯಡ್ ಮೋರ್. ಆಯಿತು. ಏ, ಬ್ಯಾಂಗನ್ ಪಾಸ್ತಾ ಇಸ್ ರೆಡಿ ಫಾರ್ ಯು. ಥ್ಯಾಂಕ್ ಯು ಸೊ ಮಚ್. ಸೊ ಬ್ಯಾಂಗನ್ ಪಾಸ್ತಾ ಅಥವಾ ಬ್ರಿಂಜಾಲ್ ಪಾಸ್ತಾ ಇಸ್ ರೆಡಿ. ಥ್ಯಾಂಕ್ ಯು. ಬಿಸಿ ಬಿಸಿ ಆದಂಥ ಬ್ಯಾಂಗನ್ ಪಾಸ್ತಾ ರೆಡಿಯಾಗಿದೆ. ಯಾವ ರೀತಿಯಾಗಿರುತ್ತೆ ಟೇಸ್ಟ್ ಆಮೇಲೆ ಹೇಳ್ತೀನಿ. ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಬ್ಯಾಂಗನ್ ಪಾಸ್ತಾ ತಯಾರಿಸುವ ವಿಧಾನ. ಮೊದಲು ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸಣ್ಣಗೆ ಹೆಚ್ಚಿದ ಬೆಳ್ಳುಳ್ಳಿ, ಈರುಳ್ಳಿ, ಟೊಮ್ಯಾಟೊವನ್ನು ಒಂದಾದ ಮೇಲೊಂದು ಹಾಕಿ ಹುರಿದು ಸುಟ್ಟು ಸಿಪ್ಪೆಯನ್ನು ತೆಗೆದ ಬದನೆಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಬೇಯಿಸಿದ ಪಾಸ್ತಾ, ಮಿಕ್ಸ್ಡ್ ಹರ್ಬ್ಸ್, ಆರಿಗ್ಯಾನೋ, ಕರಿಮೆಣಸು ಪುಡಿ, ಫ್ರೆಶ್ ಕ್ರೀಮ್ ಹಾಕಿ ಮಗುಚುತ್ತಾ ಬೇಯಿಸಿ. ಕೊನೆಯಲ್ಲಿ ತುರಿದ ಚೀಸ್, ಮಿಕ್ಸ್ಡ್ ಹರ್ಬ್ಸ್, ಚಿಲ್ಲಿ ಫ್ಲೇಕ್ಸ್, ಚೆರಿ ಟೊಮ್ಯಾಟೊ ಹಾಕಿ ಸರ್ವ್ ಮಾಡಿಕೊಳ್ಳಿ. ಈಗ ಯಮ್ಮಿ ಟೇಸ್ಟಿ ಬ್ಯಾಂಗನ್ ಪಾಸ್ತಾ ಸವಿಯಲು ಸಿದ್ಧ. ಸೊ ಬ್ಯಾಂಗನ್ ಪಾಸ್ತಾ ಇಸ್ ರೆಡಿ. ವಿಲ್ ಟೇಸ್ಟ್? ಯಾ, ಶೂರ್. ತಗೊಳ್ಳಿ, ಟೇಸ್ಟ್ ನೋಡಿ. ಸೊ ಇಟ್ಸ್ ಯೋರ್ ಫೇವ್ರೆಟ್ ಆಲ್ಸೋ. ಯಾ, ಸೊ ಐ ಆಮ್ ಟ್ರೈಂಗ್ ಟು ಅವಾಯ್ಡ್ ದಿಸ್ ಬ್ಯಾಂಗನ್, ಬಟ್ ಅದು ನೋಡಲೇಬೇಕು. ಇವಾಗ ಇಲ್ಲಿ ಬೆಂಗನೇ ಇಲ್ಲ, ಅದು ಬ್ಯಾಂಗನ್ನೇ ಇಲ್ಲ, ಎಲ್ಲ ಮಿಕ್ಸ್ ಆಗಿದೆ. ರೋಸ್ಟೆಡ್ ಫ್ಲೇವರ್ ಬ್ರಿಂಜಾಲ್ ಇದು. ಆ ಸ್ಮೋಕಿ ಫ್ಲೇವರ್ ಇದೆ ಅದರದ್ದು. ಬ್ರಿಂಜಾಲ್ ಖಂಡಿತವಾಗ್ಲೂ ಗೊತ್ತಾಗ್ತಾ ಇಲ್ಲ, ಬಟ್ ಸ್ಮೋಕಿ ಫ್ಲೇವರ್ ಇದೆ. ಅದು ಯಾವುದರಿಂದ ಬರ್ತಾ ಇದೆ ಅಂತ ಖಂಡಿತವಾಗ್ಲೂ ಹೇಳದೆ ನೀವು ಹಾಗೆ ಕೊಟ್ಟರೆ ಗೊತ್ತೇ ಆಗಲ್ಲ. ನೀವು ನನ್ನಂಥವ್ರಿಗೆ ಇದನ್ನು ಹೇಳದೆ ಹಾಗೆ ಮಾಡಿ ಕೊಡಬೇಕು. ಬಿಕಾಸ್ ಬ್ರಿಂಜಾಲ್ ಯಾರು ಇಷ್ಟಪಡಲ್ಲ ಅವ್ರಿಗೆ ಈ ಥರ ಮಾಡಿಕೊಟ್ರೆ ಖಂಡಿತವಾಗ್ಲೂ ಗೊತ್ತಾಗಲ್ಲ. ಸೂಪರ್ಬ್. ಆ್ಯಕ್ಚುಲಿ 2 ಡಿಶ್ ಕೂಡ ಸೂಪರ್ಬ್ ಆಗಿತ್ತು. ಒಂದು ಥಾಯ್ ಡಿಶ್, ಇನ್ನೊಂದು ಇಟಾಲಿಯನ್ ಡಿಶ್. ಸೊ ಸೂಪರ್ಬ್, ಆಸಮ್, ಒಳ್ಳೆ ರುಚಿಕರವಾದಂಥ ಅಡುಗೆಗಳು. ಪಾಸ್ತಾ, ಬ್ರಿಂಜಾಲ್ ಪಾಸ್ತಾ. ಎಸ್, ಪಾಸ್ತಾ ಇಟಾಲಿಯಾನು, ಮಾಮ್ಮ ಮಿಯಾ. ಸೊ ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ರುಚಿಕರವಾದಂಥ ಅಡುಗೆ. ಸೊ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ, ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ ಕೂಡ ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಹೇಗನಿಸ್ತು ನಮ್ಮ ಕಿಚನಲ್ಲಿ ಕುಕ್ ಮಾಡಿ? ತುಂಬ ಸಂತೋಷ ಆಯಿತು. ಇದು ಫಸ್ಟ್ ಟೈಮ್ ನಾನು ಒಂದು ಕುಕರಿ ಶೋಗೆ ಹೋಗ್ತಾ ಇದ್ದೆ. ಕುಕಿಂಗ್ ನನ್ನದು ಹಾಬಿ, ಬಟ್ ಇವಾಗ ಎಲ್ಲ ತುಂಬ ಮಾಸ್ಟರ್ ಚೆಫ್, ಸೂಪರ್ ಚೆಫ್ ಯಾವತ್ತು ನಮ್ಮ ಮಗಳು ಹೇಳುದು, ಅಮ್ಮ ನೀನು ಹೋಗು ಹೋಗು ಅಂತ, ಪಾರ್ಟಿಸಿಪೇಟ್ ಮಾಡು ಅಂತ. ಹಾಗಾಗಿ ಐ ಥಿಂಕ್ ದಿಸ್ ಇಸ್ ಅ ಸ್ಟಾರ್ಟ್. ಯಾ, ವೆರಿ ನೈಸ್, ಸೂಪರ್. ಒಳ್ಳೆ ಕೈ ರುಚಿ ಇದೆ. ಎಲ್ಲ ಕಡೆಗೂ ನೀವು ಹೋಗಿ ಪಾರ್ಟಿಸಿಪೇಟ್ ಮಾಡ್ಬೋದು. ವೆರಿ ನೈಸ್ ಡಿಶಸ್ ಆ್ಯಂಡ್ ತುಂಬ ಒಳ್ಳೆ ಕೈ ರುಚಿ. ಥ್ಯಾಂಕ್ ಯು ಸೋ ಮಚ್. ಇನ್ನಷ್ಟು ಹೊಸ ರೆಸಿಪಿಗಳನ್ನು ನಮಗೆ ಬಂದು ಹೇಳ್ಕೊಡಿ. ಶೋರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇವತ್ತಿನ ಈ ಸಂಚಿಕೆ ಫುಲ್ ಕಾಂಟಿನೆಂಟಲ್ ಡಿಶಸ್ ಸೂಪರ್ಬ್ ಆಗಿತ್ತು. ಇಟಾಲಿಯನ್ ಆ್ಯಂಡ್ ಥಾಯ್ ಡಿಶಸ್, ಆಸಮ್ ಟೇಸ್ಟ್. ಒಂದು ತೀರಾ ವಿಭಿನ್ನ, ಇನ್ನೊಂದು ಅದು ಕೂಡ ವಿಭಿನ್ನ.
ತುಂಬ ಟೇಸ್ಟಿಯಾಗಿತ್ತು. ಖಂಡಿತವಾಗ್ಲೂ 2 ಡಿಶನ್ನು ಕೂಡ ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತಾನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.